ಅಂಕಲ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಐ ಆಮ್ ಫೈನ್. ಯಾರಂತ ಗೊತ್ತಾಯ್ತು ಅಂಕಲ್? ಇಲ್ವಲ್ಲ. ನಾನು ಅಂಕಲ್ ರಾಕೇಶ್. ರಾಕೇಶ್? ಯಾವ ರಾಕೇಶ್? ನಿಮ್ಗಿನ್ನೂ ಗೊತ್ತಾಗಿಲ್ವಾ ಅಂತ. ಐ ಆಮ್ ಸಾರಿ. ನಾವು ಇದಕ್ಕಿಂತ ಮುಂಚೆ ಯಾವತ್ತಾದರೂ ಭೇಟಿ ಮಾಡಿದ್ವಾ? ಅಫ್ಕೋರ್ಸ್ ಅಂಕಲ್. ಅಂಕಲ್ ನೀವಿನ್ನೂ ಸ್ಟಿಲ್ ವರ್ಕಿಂಗಾ ರಿಟೈರ್ಡಾ? ನೋ, ಐ ಆಮ್ ರಿಟೈರ್ಡ್ ನಾವು. ಅಲ್ವಾ? ಅಂಕಲ್ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಬೆಂಗಳೂರಿನಲ್ಲಿ. ಅಲ್ವಾ? ಬೆಂಗಳೂರಲ್ಲಿ ನಿಮ್ಮ ಮನೆಯಲ್ಲಿ? ಕಲ್ಯಾಣ್ ನಗರ. ಕಲ್ಯಾಣ್ ನಗರದಲ್ಲಿ ಎಲ್ಲಿ? ರಾಯಲ್ ಅಪಾರ್ಟ್ಮೆಂಟ್. ರಾಯಲ್ ಅಪಾರ್ಟ್ಮೆಂಟ್ಸ್. ಇವಾಗ ಫ್ಲಾಶ್ ಆಯ್ತು ಅಂಕಲ್. ನೀವು ರಾಯಲ್ ಅಪಾರ್ಟ್ಮೆಂಟ್ನಲ್ಲಿ ಇರೋದಾ? ಇದ್ವಿ, ಆದರೆ ಇವಾಗ ಮಂಗಳೂರಿಗೆ ಶಿಫ್ಟ್ ಆಗಿದ್ದೇವೆ. ಓಕೆ ಓಕೆ ಓಕೆ. ಒಂದು ಶೆಟ್ಟಿ ಫ್ಯಾಮಿಲಿ ನಮ್ಮ ಅಪಾರ್ಟ್ಮೆಂಟಲ್ಲಿದ್ದರು. ಅವರು ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ನೀನು ಅವರ ಮಗವಾ? ಹೌದಾ ಅಂಕಲ್? ಓ, ಇವಾಗ ನಿಮಗೆ ನೆನಪಾಯ್ತಲ್ಲ ಅಂಕಲ್? ಅಂದರೆ ನೀವು ಅಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ. ಇಲ್ಲ ಅಂಕಲ್, ಜಾಸ್ತಿ ಟೈಮ್ ಇರಲಿಲ್ಲ. ಅದಕ್ಕೆ ನನಗೆ ಪಕ್ಕ ನೆನಪಾಗಲಿಲ್ಲ. ತಂದೆ ಹೇಗಿದ್ದಾರೆ ಈಗ? ಈಸ್ ಫೈನ್ ಅಂಕಲ್. ಗುಡ್ ಗುಡ್ ಗುಡ್. ಬಟ್ ಒನ್ ಥಿಂಗ್ ಐ ಶುಡ್ ಅಪ್ರಿಷಿಯೇಟ್, ನೀನು ಗುರ್ತು ಹಿಡಿದು ಮಾತಾಡ್ಸಿದೆಯಲ್ಲ, ಬಹಳ ಸಂತೋಷ ಆಯಿತು. ಇಲ್ಲ ಅಂಕಲ್, ಹಾಗೇನಿಲ್ಲ. ನಿಮ್ಮನ್ನೆಲ್ಲ ಹೇಗೆ ಮರೆಯೋಕ್ಕಾಗುತ್ತೆ? ಅಂಕಲ್ ಆಂಟಿ ಎಲ್ಲ ಹೇಗಿದ್ದಾರೆ? ಓ, ಶಿ ಈಸ್ ಫೈನ್. ನೈಸ್. ನೀವು ಮ್ಯಾಂಗ್ಳೂರಲ್ಲಿ ಹೇಗೆ ಅಂಕಲ್? ನಾವು ರೀಸೆಂಟ್ಲಿ ಮಂಗಳೂರಿಗೆ ಶಿಫ್ಟ್ ಆದ್ವಿ. ಹೋ ನೈಸ್ ನೈಸ್. ಅಂಕಲ್ ಮತ್ತೆ ಬ್ಯಾಂಗ್ಳೂರ್ ಮನೆ? ಅದು ಹಾಗೆ ಇದೆ. ವಿನೋದ್ ಅಮೇರಿಕದಿಂದ ಬಂದಾಗಲೆಲ್ಲ ಅಲ್ಲೇ ಇರ್ತಾನೆ. ವಿನೋದ್ ನೆನಪಿರ್ಬೇಕಲ್ಲ ನಿನಗೆ? ಅಫ್ಕೋರ್ಸ್ ಅಂಕಲ್, ನೆನಪಿದೆ. ಅದೇನು ಗಲಾಟೆ ಮಾಡ್ತಿದ್ದೀರಪ್ಪ ನೀವು, ಫುಟ್ಬಾಲು ವಾಲಿಬಾಲು ಕ್ರಿಕೆಟ್ ಅಂತೇಳಿ. ಬಾಬಾ ಅಂಕಲ್, ಈಗ ವಿನೋದ್ ಈಗ ಅಮೆರಿಕದಲ್ಲಿ ಸೆಟ್ಲ್? ಹೌದೌದು, ಬಹಳ ವರ್ಷ ಆಯ್ತು. ನೈಸ್ ನೈಸ್. ನೀನೇನು ಮಾಡ್ಕೊಂಡಿದ್ದೀಯಾ? ಇಲ್ಲ ಅಂಕಲ್, IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗುಡ್ ಗುಡ್, ವೆರಿ ಗುಡ್. ಒಂದು ನಿಮಿಷ. ಹಲೋ. ಹೊರಟೆ ತಗೊಂಡಿದ್ದೀನಿ. ಬಂದೆ ಈಗ ಬಂದೆ. ಮನೆಯವಳು ತುಂಬ ಟೆನ್ಷನ್ ಮಾಡ್ಕೋತಾಳೆ ಲೇಟ್ ಆದರೆ. ಬರಲಾ? ನಿಲ್ಲಿ ಅಂಕಲ್, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬೇಡ ಪರವಾಗಿಲ್ಲ, ನಾ ಹೋಗ್ತೀನಿ. ನೋ ಪ್ರಾಬ್ಲಮ್ ಅಂಕಲ್, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬನ್ನಿ. ಬೇಡಪ್ಪ, ಇಲ್ಲಿ ಆಟೋ ಸಿಗುತ್ತೆ, ನಾನು ಬರ್ತೀನಿ. ಹಾಗಾದರೆ ಆಟೋ ಸ್ಟ್ಯಾಂಡ್ ತನಕ ಬರ್ತೀನಿ. ಅಂಕಲ್ ಅದು ಕೊಡಿ ಅಂಕಲ್, ಕೊಡಿ. ನಾನು ಹೇಳಿತ್ತು. ಥ್ಯಾಂಕ್ಸ್. ಬನ್ನಿ ಅಂಕಲ್, ಬನ್ನಿ. ಮದುವೆಗಿದ್ವಿ ಮಾಡ್ಕೊಂಡಿನಪ್ಪ? ಇಲ್ಲ ಅಂಕಲ್. ಯಾಕೆ? ಅದು ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಇದ್ದದೇ ಕಣಪ್ಪ. ಮದುವೆ ಆಗೋ ಟೈಮಲ್ಲಿ ಆಗಿಬಿಡ್ಬೇಕು. ಕರೆಕ್ಟ್ ಏಜ್ ನಿಂದು. ಹೌದಾ ಅಂಕಲ್? ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡಬೇಕು. ನಿನ್ಗೇನು ತಗೊಳ್ಲಿಕ್ಕಿಲ್ವಾ? ಆ್ಯಕ್ಚುಲಿ ತಗೊಳಕ್ಕಂತಾನೆ ಬಂದಿದ್ದು, ಆದರೆ ಪರ್ಸ್ ಪಿಕ್ ಪಾಕೆಟ್ ಆಯಿತು ನಂದು. ಮೊಬೈಲ್ ಬೇರೆ ಮನೆಯಲ್ಲಿದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಶುರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದಿದೆ, ಆದರೆ ಅಮ್ಮನಿಗೆ ಎಮರ್ಜೆನ್ಸಿ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗಿದೆ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹೌದಾ? ತಗೋ ಇದನ್ನು. ಅಂಕಲ್ ಬೇಡ ಅಂಕಲ್, ಪಕ್ಕದ ರೋಡಲ್ಲಿ ಫ್ರೆಂಡ್ ಮನೆ ಇದೆ, ಅಲ್ಲಿ ಹೋಗಿಸ್ಕೋತೀನಿ. ಬೇಡ. ಪರವಾಗಿಲ್ಲ, ಇದು ತಗೋ. ಮೊದಲು ಅಮ್ಮನಿಗೆ ಮೆಡಿಸಿನ್ ತಗೊಂಡೋಗು. ಥ್ಯಾಂಕ್ಸ್ ಅಂಕಲ್. ಇಟ್ಸ್ ಓಕೆ. ಏನಾಯ್ತು ಅಮ್ಮನಿಗೆ? ಅದೇ ಅಂಕಲ್, ಅಮ್ಮನಿಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್, ಅದಕ್ಕೆ ಟೈಮ್ ಟು ಟೈಮ್ ಮೆಡಿಸಿನ್ ತಗೊಳ್ಬೇಕು. ಅಂಕಲ್, ನಿಮ್ಮ ಅಡ್ರೆಸ್ ಹೇಳಿ ಅಂಕಲ್, ನಾನೇ ನಿಮ್ಮ ಮನೆಗೆ ಬಂದು ಈ ಹಣನ ವಾಪಸ್ ಕೊಡ್ತೀನಿ ಅಂಕಲ್. ಆಲ್ ರೈಟ್, ಪರವಾಗಿಲ್ಲ. ಇಲ್ಲ ಅಂಕಲ್, ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವು ಅಡ್ರೆಸ್ ಹೇಳಿ ಅಂಕಲ್. ಓಕೆ. ಇಲ್ಲ ಅಂಕಲ್, ಅಡ್ರೆಸ್ ಹೇಳ್ಬೇಕು ಅಂಕಲ್. ಇರ್ಲಿ ಬಿಡು. ಅಲ್ಲ ಅಂಕಲ್, ನೀವು ಅಡ್ರೆಸ್ ಹೇಳಲೇಬೇಕು. ಅಲ್ಲ ಅಂಕಲ್, ಅಟ್ಲೀಸ್ಟ್ ಟೀ ಕುಡಿಯೋಕಾದ್ರೂ ಬರ್ತೀನಿ ಅಲ್ಲಿಗೆ. ಸರಿ, ನೆಕ್ಸ್ಟ್ ಸಂಡೇ ನಿನ್ನ ಪೇರೆಂಟ್ಸ್ ಅನ್ನು ಕರ್ಕೊಂಡ್ಬರ್ಬೇಕು. ಓಕೆ. ಸರಿ, ಕೊಟ್ಟು. ಇಲ್ಲ ಅಂಕಲ್, ನಾನೇ ಬರ್ತೀನಿ, ಬನ್ನಿ. ನಮ್ಮ ಮನೆಯಲ್ಲಿ ಅಂತ ಗೊತ್ತಾಯ್ತಲ್ಲ? ಎಸ್ ಅಂಕಲ್. ಆಯ್ತಪ್ಪ. ಅಂಕಲ್, ಥ್ಯಾಂಕ್ಸ್ ಫಾರ್ ದ ಮನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು. ಅಂಡ್ ಡೋಂಟ್ ಫರ್ಗೆಟ್ ನೆಕ್ಸ್ಟ್ ಸಂಡೇ. ಬರ್ತೀನಿ. ಬಾಯ್. ಅಬ್ಬಾ, ಏನ್ ಶೆಕೆ ಅಂತೀಯ. ಯಾಕೆ ಇಷ್ಟು ಲೇಟು? ಅದು ಮಾರ್ಕೆಟಲ್ಲಿ ಒಬ್ಬ ಹುಡುಗ ಸಿಕ್ಕಿದ. ಯಾರು ಹುಡುಗ? ರಾಕೇಶ್ ಅಂತ. ರಾಕೇಶ್ ಯಾರು? ಅರೆ, ಗೊತ್ತಿಲ್ವಾ?
ನಾವು ಬೆಂಗಳೂರಲ್ಲಿದ್ದಾಗ ಒಂದು ಶೆಟ್ರ ಫ್ಯಾಮಿಲಿ ಇತ್ತಲ್ಲ, ಶೆಟ್ಟಿ ಆ ಅದೇ 5th ಫ್ಲೋರಲ್ಲಿ ಇದ್ರು. ಮೋಸ್ಟ್ಲಿ ನನಗೂ ಅಷ್ಟು ಚೆನ್ನಾಗಿ ನೆನಪಿಲ್ಲ. ಮತ್ತೆ ಅವ್ರು ಹೆಚ್ಚು ಸಮಯ ಅಲ್ಲಿ ಇರಲಿಲ್ಲ. ಅವರು ಸಹ ಇಲ್ಲಿಗೆ ಶಿಫ್ಟ್ ಆದ್ರಲ್ವಾ? ನನಗೂ ಮೊದಲು ಗೊತ್ತಾಗ್ಲಿಲ್ಲ. ರಾಕೇಶೇ ಬಂದು ಮಾತಾಡ್ಸಿದಾಗ ನೆನಪಾಯ್ತು. ಸರಿ, ಈ ರಾಕೇಶ್ ಯಾರು? ರಾಕೇಶ್ ಗೊತ್ತಿಲ್ವಾ? ಶೆಟ್ರ ಮಗ. ಶೆಟ್ರ ಮಗ? ಆ, ಶೆಟ್ರಿಗೆ ಯಾರು ಗಂಡು ಮಕ್ಳು ಇಲ್ವಲ್ಲ, ಇಬ್ರು ಹೆಣ್ಣು ಮಕ್ಳು ಮಾತ್ರ. ಏನ್ ಹೇಳ್ತಾ ಇದೀಯ? ಅವನೇ ಬಂದು ನಾನು ಶೆಟ್ರ ಮಗ ಅಂತ ಹೇಳ್ದ. ನನಗೆ ಚೆನ್ನಾಗಿ ನೆನಪಿದೆ. ನಿಮ್ಮ ನೆನಪಿನ ಬಗ್ಗೆ ಮಾತಾಡಬೇಡಿ, ನಂಗೆ ಗೊತ್ತಿಲ್ವಾ? ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಂತ ನಾನು ಹೇಳಲಿಲ್ಲ. ಆದರೆ ಅವನು ಸುಳ್ಳು ಹೇಳಿರ್ಬೋದಲ್ವಾ? ಮಾರ್ಕೆಟಲ್ಲಿ ಸರಿ ಸರಿ ಆಯಿತು, ತರ್ತೇನೆ. ಓಕೆ. ಪ್ಲಾಸ್ಟಿಕ್ ಕೊಡಿ ಅಂಕಲ್, ನಾನು ಇಟ್ಕೋತೀನಿ. ಬೇಡ, ನಾನು ಇಟ್ಕೊತೀನಿ. ಇದು ಕೊಡಿ ಅಂಕಲ್, ಬೇಡ ಬಿಡಪ್ಪ. ಇಟ್ಕೋತೀನಿ. ಬನ್ನಿ ಅಂಕಲ್. ನಿನ್ಗೇನು ತಗೊಳ್ಲಿಕ್ಕಲ್ವಾ? ತಗೊಳ್ಳೋದಿತ್ತು ಅಂಕಲ್, ಆದರೆ ನನ್ನ ಪರ್ಸ್ ಪಿಕ್ ಪಾಕೆಟ್ ಆಯಿತು. ಹೌದಾ? ಮತ್ತೆ ಮೊಬೈಲ್ ಬೇರೆ ಮನೆಯಲ್ಲಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಕಳ್ತನ ಶುರು ಆಯ್ತಾ? ಮಾರ್ಕೆಟ್ ಅಲ್ವಾ ಅಂಕಲ್, ಬೇಜಾನ್ ಕಲರ್ ಇಡ್ತಾರೆ, ಇಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಮತ್ತೆ ಈಗೇನು ಮಾಡ್ತೀಯ ನೀನು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ಸರಿ, ಮೊದಲಿಗೆ ಅದನ್ನು ಮಾಡು. ಅದು ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಅಮ್ಮನಿಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓ ಹೌದಾ, ಇರು. ಇಷ್ಟು ಸಾಕ ನೀನು? ಅಂಕಲ್ ಬೇಡ ಅಂಕಲ್, ಫ್ರೆಂಡ್ ಇದು ತಗೋ. ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತೀಯಾ, ಬೇಗ ಹೋಗಿ ಮದ್ದು ತಗೋ. ಥ್ಯಾಂಕ್ಸ್ ಅಂಕಲ್. ಆಮೇಲೆ ನಿಮ್ಮ ಮನೆ ಅಡ್ರೆಸ್ ಕೊಡಿ ಅಂಕಲ್, ನಾನೇ ಬಂದು ಇರ್ಲಿ ವಾಪಸ್ ಬಿಡಪ್ಪ, ಕೊಡ್ತೀನಿ. ಮೊದಲು ಹೋಗಿ ಅಮ್ಮನಿಗೆ ಮದ್ದು ತಗೊಂಡು ಬಾ. ಇಲ್ಲ ಅಂಕಲ್, ನೀವು ಅಡ್ರೆಸ್ ಹೇಳಿ, ನಾನು ವಾಪಸ್ ಕೊಡ್ತೀನಿ. ಬೇಡ ಅನ್ನಲ್ಲ. ಅಲ್ಲ ಅಂಕಲ್, ಅಟ್ಲೀಸ್ಟ್ ಟೀ ಕುಡಿಯೋಕಾದ್ರೂ ಮನೆಗೆ ಬರ್ಬೋದಲ್ವಾ? ಖಂಡಿತ ಬರ್ಬೋದು. ಬರುವಾಗ ನಿನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಬಾ. ಓಕೆ ಅಂಕಲ್. ಸರಿ ಅಂಕಲ್ ಬನ್ನಿ ಅಂಕಲ್, ಆಟೋ ಸ್ಟ್ಯಾಂಡ್ ವರೆಗೆ ಬರ್ತೀನಿ. ಯಾಕಪ್ಪ ತೊಂದರೆ ತಗೋತೀಯಾ? ಥ್ಯಾಂಕ್ಸ್. ನನ್ನ ಮನೆ ಗೊತ್ತಾಯ್ತಲ್ಲ, ಹಾ. ಬರೋ ಶನಿವಾರ ಖಂಡಿತ ಬರಬೇಕು. ಬರ್ತೀನಿ ನಾನು.